Beautiful words, wonderful words, wonderful words of life. Beautiful words, wonderful words, wonderful words of life. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈ ಹೊತ್ತು ಇಸ್ರಾಯೇಲರ ಒಂದು ಜೀವಿತದಲ್ಲಿ ಆದಂಥ ಒಂದು ಘಟನೆಯನ್ನು ನಾವು ನೆನೆಸುವಂತರಾಗಿದ್ದೇವೆ. ದೇವರು ಇಸ್ರಾಯೇಲರನ್ನು ಬಿಡಿಸುವುದಕ್ಕೋಸ್ಕರವಾಗಿ ಮೋಶೆಯನ್ನು ಅಲ್ಲಿ ನೇಮಿಸುವಂಥ ಒಂದು ಸಂಗತಿಯನ್ನು ನಾವು ವಿಮೋಚನಾ ಕಾಂಡದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಮೋಶೆ ಫರೋಹನ ಬಳಿಗೆ ಹೋದಾಗ ಅವನು ಇಸ್ರಾಯೇಲರನ್ನು ಹೋಗಗೊಡಿಸದಂಥ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಇದರ ಮುಖಾಂತರವಾಗಿ ದೇವರು ಅಲ್ಲಿ ಅನೇಕ ವಿಪತ್ತುಗಳನ್ನು ಬರಮಾಡಿದಂಥ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಐಗುಪ್ತದಲ್ಲಿ ಬರಮಾಡಿದಂಥ ವಿಪತ್ತುಗಳಲ್ಲಿ ಬಹಳ ಘೋರವಾದಂಥ ಒಂದು ವಿಪತ್ತು, ಆ 10ನೇ ವಿಪತ್ತಿನ ಕುರಿತಾಗಿ ದೇವರಲ್ಲಿ 11ನೇ ಅಧ್ಯಾಯದಲ್ಲಿ ಮುಂತಿಡಿಸುವಂಥ ಒಂದು ಸಂಗತಿ ನೋಡುತ್ತಾ ಅಲ್ಲಿ ಚೊಚ್ಚಲಾದಂಥ ಎಲ್ಲ ಸಂಗತಿಗಳು ಅಲ್ಲಿ ಸಾಯುವಂಥ ಒಂದು ಸಂಗತಿಯನ್ನು ಅಲ್ಲಿ ನೋಡುವಂತರಾಗಿದ್ದೇವೆ. ಇಸ್ರಾಯೇಲರು ಈ ಒಂದು ವಿಪತ್ತಿಂದ ತಪ್ಪಿಸಿಕೊಡುವುದಕ್ಕೋಸ್ಕರವಾಗಿ ಅವರು ಮಾಡಬೇಕಾದಂಥ ಕಾರ್ಯವನ್ನು ವಿಮೋಚನಾ ಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ತಿಳಿಸುವಂಥ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಆ ವಿಮೋಚನಾ ಕಾಂಡ 12ನೇ ಅಧ್ಯಾಯದಲ್ಲಿ ವಿ ಸಿ ಅಬೌಟ್ ಎ ಲ್ಯಾಂಬ್. ವಿಮೋಚನಾ ಕಾಂಡ 12ನೇ ಅಧ್ಯಾಯದಲ್ಲಿ ಅಲ್ಲಿ ಪಸ್ಕದ ಒಂದು ಕುರಿ ಅಥವಾ ಕುರಿಮರಿಯ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ದ ಲ್ಯಾಂಬ್, ಪ್ಯಾಸವರ್ ಲ್ಯಾಂಬ್ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಆ ಒಂದು ಕುರಿಯ ಕುರಿತಾಗಿ ನಾವು ಧ್ಯಾನ ಮಾಡುವಂತರಾಗಿದ್ದೇವೆ. ಈ ಒಂದು ಪಸ್ಕದ ಕುರಿ ಅಥವಾ ಕುರಿಮರಿ ಅದರ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ಮೊದಲನೇದಾಗಿ ನಾವು ನೋಡುವಂಥ ಒಂದು ಸಂಗತಿ ದ ಸೆಲೆಕ್ಷನ್ ಆಫ್ ದ ಲ್ಯಾಂಬ್. ಅಲ್ಲಿ ಕುರಿಮರಿಯನ್ನು ಅಥವಾ ಕುರಿಯನ್ನು ಆಯ್ಕೆ ಮಾಡುವಂಥ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಅಲ್ಲಿ 3ನೇ ವಚನಕ್ಕೆ ನಾವು ಬರುವಾಗ ನೋಡುವಂತರಾಗಿದ್ದೇವೆ, ಯು ಶುಡ್ ಟೇಕ್ ಎವ್ರಿ ಮ್ಯಾನ್ ಎ ಲ್ಯಾಂಬ್ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಪ್ರತಿಯೊಬ್ಬ ಕುಟುಂಬದವರು ಕೂಡ ಅಲ್ಲಿ ಒಂದು ಆ ಕುರಿಯನ್ನು ತೆಗೆದುಕೊಡಬೇಕೆಂಬುದಾಗಿ ದೇವರು ಅಲ್ಲಿ ಅಪ್ಪಣೆ ಕೊಡುವಂಥ ಒಂದು ಸಂಗತಿಯನ್ನು ಅಲ್ಲಿ ನೋಡುವಂತರಾಗಿದ್ದೇವೆ. ಈ ಒಂದು ಕುರಿ ಆಯ್ಕೆ ಮಾಡುವಂಥ ಒಂದು ಸಂಗತಿ ಅದು ಇಟ್ ಸ್ಪೀಕ್ಸ್ ಆಫ್ ಎ ಚೋಸನ್ ಲ್ಯಾಂಬ್. ಅಲ್ಲಿ ಆ ಒಂದು ಕುರಿಮರಿಯನ್ನು ಆಯ್ಕೆ ಮಾಡುವಂಥ ಒಂದು ಸಂಗತಿಯನ್ನು ಅದರಲ್ಲಿ ನಾವು ಕಾಣುವಂತರಾಗಿದ್ದೇವೆ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಕುರಿತಾಗಿ ನೋಡುವಾಗ ಹಿ ವಾಸ್ ದ ಚೋಸನ್ ಲ್ಯಾಂಬ್. ಆತನು ಆಯ್ಕೆ ಮಾಡಲ್ಪಟ್ಟಂಥ ಕುರಿಯಾಗಿ ನಾವು ನೋಡುವಂತರಾಗಿದ್ದೇವೆ. ಹಿ ವಾಸ್ ಫೋರ್ ಆರ್ಡೈನ್ಡ್ ಬಿಫೋರ್ ದ ಫೌಂಡೇಶನ್ಸ್ ಆಫ್ ದ ವರ್ಲ್ಡ್. ಜಗದುತ್ಪತ್ತಿಗೆ ಮೊದಲೇ ಆತನು ಗೊತ್ತು ಮಾಡಲ್ಪಟ್ಟ ಎಂಬುದಾಗಿ ನೋಡ್ತೇವೆ ನಾವು. 1 ಪೇತ್ರ 1ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡುವಂತರಾಗಿದ್ದೇವೆ, ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗೋಸ್ಕರ ಪ್ರತ್ಯಕ್ಷನಾದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಆತನು ಜಗದುತ್ಪತ್ತಿಗೆ ಮೊದಲೇ ಆತನು ಗೊತ್ತು ಮಾಡಲ್ಪಟ್ಟಂತ ಒಂದು ಕುರಿಯಾಗಿ ಆತನು ಇರುವಂತ ಒಂದು ಸಂಗತಿಯನ್ನು ನಾವು ಅಲ್ಲಿ ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ, ಈ ಒಂದು ಚೋಸನ್ ಲ್ಯಾಂಬ್, ಗೊತ್ತು ಮಾಡಲ್ಪಟ್ಟಂತ ಒಂದು ಕುರಿ, ಆಯ್ಕೆ ಮಾಡಿದಂತ ಒಂದು ಕುರಿ, ಇಟ್ ಶುಡ್ ಬಿ ಎ ಮೇಲ್ ಲ್ಯಾಂಬ್. ಅಲ್ಲಿ ಗಂಡು ಕುರಿ ಆಗಿರ್ಬೇಕೆಂಬುದಾಗಿ ಅಲ್ಲಿ ಹೇಳುವಂತ ಒಂದು ಸಂಗತಿಯನ್ನು ಸಹ ನೋಡುವಂತರಾಗಿದ್ದೇವೆ. ವಿಮೋಚನಾ ಕಾಂಡ 12ನೇ ನೋಡುವಂತರಾಗಿದ್ದೇವೆ, ಇಟ್ ಹ್ಯಾಸ್ ಟು ಬಿ ಎ ಮೇಲ್ ಲ್ಯಾಂಬ್. 5ನೇ ವಚನ ನೋಡುವಂತರಾಗಿದ್ದೇವೆ, ಮೇಲ್ ಲ್ಯಾಂಬ್ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಗಂಡು ಕುರಿಯ ಕುರಿತಾಗಿ ಸಹ ನೋಡುವಂತರಾಗಿದ್ದೇವೆ. ಇಟ್ ಸ್ಪೀಕ್ಸ್ ಆಫ್ ದ ಹ್ಯುಮ್ಯಾನಿಟಿ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದಂಥ ಯೇಸು ಕ್ರಿಸ್ತನು ಆತನು ದೇವಾದಿ ದೇವನಾಗಿದ್ದಾಗ್ಯೂ ಕೂಡ ಆತನು ಮನುಷ್ಯನಾಗಿ ನರಾವತಾರ ಎತ್ತಿದಂತಹ ಒಂದು ಸಂಗತಿಯನ್ನು ನಮಗೆ ಇದು ತಿಳಿಸುವಂತ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದೆ. ದ ವರ್ಡ್ ವಾಸ್ ಮೇಡ್ ಫ್ಲೆಶ್ ಅಂಡ್ ಡ್ವೆಲ್ಟ್ ಅಮಾಂಗ್ ಅಸ್. ನಮ್ಮ ಮಧ್ಯದಲ್ಲಿ ವಾಸ ಮಾಡಿದಂಥ ಒಂದು ಸಂಗತಿಯನ್ನು ಅದು ತೋರಿಸುವಂಥದ್ದಾಗಿರುತ್ತೆ. ಮಾತ್ರವಲ್ಲ, ಫಸ್ಟ್ ಇಯರ್ ಮೇಲ್ ಎಂಬುದಾಗಿ ಸಹ ನೋಡುವಂತರಾಗಿದ್ದೇವೆ. ಈ ಒಂದು ಗಂಡು ಕುರಿ ಅದು 1 ವರ್ಷದ ಕುರಿ ಆಗಿರಬೇಕೆಂಬುದಾಗಿ ಸಹ ಅಲ್ಲಿ 12ನೇ ಅಧ್ಯಾಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಈ 1 ವರ್ಷದ ಕುರಿ ಎಂಬುದಾಗಿರುವಾಗ ಇಟ್ ಇಸ್ ಫುಲ್ ಆಫ್ ವಿಗರ್ ಅಂಡ್ ವೈಟಾಲಿಟಿ. ಆ ಒಂದು ಕುರಿ ಅದು ಬಹಳ ಹುರುಪಿನಿಂದ ಕೂಡಿದಂಥ ಒಂದು ಕುರಿ, ಚೈತನ್ಯದಿಂದ ಕೂಡಿದಂಥ ಒಂದು ಕುರಿ ಆಗಿರುವಂಥ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಕುರಿತಾಗಿ ನಾವು ನೋಡುವಾಗ ಆತನು ಯಜ್ಞ ಮಾಡಲ್ಪಡುವಾಗ, ಆತನು ಪ್ರಾಣ ಕೊಡುವಂಥ ಒಂದು ಸಮಯವನ್ನು ನಾವು ಆಲೋಚನೆ ಮಾಡುವಾಗ ಹಿ ವಾಸ್ ಇನ್ ದ ಪ್ರೈಮ್ ಆಫ್ ಹಿಸ್ ಲೈಫ್. ಕರ್ತನಾದಂಥ ಯೇಸು ಕ್ರಿಸ್ತನ ಒಂದು ಪ್ರಧಾನ ಸಮಯದಲ್ಲಿ ಆತನು ಆ ಪ್ರಾಣ ಕೊಟ್ಟಂಥ ಒಂದು ಸಂಗತಿಯನ್ನು ನಮಗೆ ನೆನಪು ಹುಟ್ಟಿಸುವಂಥ ಒಂದು ಸಂಗತಿಯನ್ನು ಇದರಲ್ಲಿ ನಾವು ನೋಡುವಂತರಾಗಿದ್ದೇವೆ. ಎರಡನೇದಾಗಿ ನಾವು ನೋಡುವಾಗ ವಿ ಸಿ ದ ಸಫಿಷಿಯನ್ಸಿ ಆಫ್ ದ ಲ್ಯಾಂಬ್. ಈ ಒಂದು ಕುರಿ ಮರಿಯಲ್ಲಿ ನಾವು ನೋಡುವಾಗ ಇದು ಸಾಕಾದಂಥ ಒಂದು ಕುರಿ, ಇಟ್ಸ್ ಸಫಿಷಿಯಂಟ್ ಲ್ಯಾಂಬ್ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಾವು ಅಲ್ಲಿ 4ನೇ ವಚನಕ್ಕೆ ಬರುವಾಗ, ವಿಮೋಚನಾ ಕಾಂಡ 12ನೇ ಅಧ್ಯಾಯ 4ನೇ ವಚನಕ್ಕೆ ಬರುವಾಗ ನಾವು ಈ ರೀತಿಯಾಗಿ ನೋಡ್ತೇವೆ, ಕುಟುಂಬವು ಚಿಕ್ಕದಾಗಿದ್ದು ಪೂರಾ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ದ ಹೌಸ್ ಕುಡ್ ಬಿ ಟೂ ಲಿಟಲ್ ಫಾರ್ ದ ಲ್ಯಾಂಬ್. ಲ್ಯಾಂಬ್ ವಾಸ್ ನಾಟ್ ಟೂ ಲಿಟಲ್ ಫಾರ್ ದ ಹೌಸ್.
ಈ ಒಂದು ಕುರಿ ಅದು ಚಿಕ್ಕದಾಗಿರಲಿಲ್ಲ, ಆದರೆ ಕುಟುಂಬ ಒಂದು ವೇಳೆ ಚಿಕ್ಕದಾಗಿದ್ದರೆ ಎಂಬುದಾಗಿ ಹೇಳುವಾಗ ದ ಲ್ಯಾಂಪ್ ವಾಸ್ ಸಫಿಷಿಯಂಟ್ ಫಾರ್ ದ ಹೌಸ್ ದೇರ್. ಅಲ್ಲಿ ಆ ಕುಟುಂಬಕ್ಕೆ ಆ ಒಂದು ಆ ಕುರಿ ಅದು ಸಾಕಾದಂಥ ಒಂದು ಕುರಿಯಾಗಿ ನಾವು ನೋಡುವಂತರಾಗಿದ್ದೇವೆ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಆತನು ಯಜ್ಞದ ಕುರಿಯಾದ ಆತನು. ಬಿಹೋಲ್ಡ್ ದ ಲ್ಯಾಂಬ್ ಆಫ್ ಗಾಡ್, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದಂಥ ಕುರಿ ಎಂಬುದಾಗಿ ಯೋಹಾನನು ಆತ ತಿಳಿಸುವಾಗ ಆತ ಹೇಳುವಂಥ ಒಂದು ಮಾತು, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂಬುದಾಗಿ ನೋಡ್ತೇವೆ. ಆ ಒಂದು ಕುರಿ ಅದು ಸಾಕಾದಂಥ ಕುರಿ, ಇಡೀ ಲೋಕದ ಪಾಪವನ್ನು ನಿವಾರಣೆ ಮಾಡುವಂಥ ಒಂದು ಕುರಿಯಾಗಿ ನಾವು ನೋಡುವಂತರಾಗಿದ್ದೇವೆ. ಇಟ್ ಇಸ್ ಸಫಿಷಿಯಂಟ್ ಲ್ಯಾಂಪ್, ಅದು ಸಾಕಾದಂಥ ಒಂದು ಕುರಿಯಾಗಿ ನಾವು ನೋಡುವಂಥವರು ನಾವು ಆಗಿದ್ದೇವೆ. ಮೂರನೇದಾಗಿ ಬರುವಾಗ ವಿ ಸಿ ದ ಸ್ಪೆಸಿಫಿಕ್ಸ್ ಆಫ್ ದ ಲ್ಯಾಂಪ್. ಅಲ್ಲಿ ಕುರಿಯ ಒಂದು ನಿಖರವಾದಂಥ ಸಂಗತಿಗಳನ್ನು ನಾವು ನೋಡುವಾಗ 5ನೇ ವಚನಕ್ಕೆ ಬರುವಾಗ ನೋಡುವಂತರಾಗಿದ್ದೇವೆ, ಪೂರ್ಣಾಂಗವಾದಂಥ ಒಂದು ಕುರಿ ಆಗಿರಬೇಕೆಂಬುದಾಗಿ ಅಲ್ಲಿ ನೋಡುವಂತರಾಗಿದ್ದೇವೆ. ದ ಲ್ಯಾಂಪ್ ಶುಡ್ ಬಿ ವಿತೌಟ್ ಬ್ಲೆಮಿಶ್ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಅಲ್ಲಿ ಯಾವುದೇ ರೀತಿಯ ಊನವಾದಂಥ ಸಂಗತಿಗಳು, ಅಲ್ಲಿ ಯಾವ ರೀತಿಯ ಒಂದು ಕೊರತೆಗಳು ಇರುವಂಥ ಒಂದು ಸಂಗತಿ ಇರಬಾರ್ದು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಪೂರ್ಣಾಂಗವಾದಂಥ ಒಂದು ಕುರಿ ಎಂಬುದಾಗಿ ನೋಡ್ತೇವೆ. ನಾವು 1 ಪೇತ್ರ 1ನೇ ಅಧ್ಯಾಯ 18ನೇ ವಚನಕ್ಕೆ ಬರುವಾಗ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಕುರಿತಾಗಿ ನಾವು ನೋಡುವಾಗ ಆತನು ಪೂರ್ಣಾಂಗವಾದಂಥ ನಿಷ್ಕಳಂಕ ಯಜ್ಞದ ಕುರಿ ಎಂಬುದಾಗಿ ಆತನ ಕುರಿತಾಗಿ ನೋಡುವಂತರಾಗಿದ್ದೇವೆ. ಎ ಲ್ಯಾಂಪ್ ವಿತೌಟ್ ಬ್ಲೆಮಿಶ್ ಅಂಡ್ ವಿತೌಟ್ ಸ್ಪಾಟ್ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಕರ್ತನಾದಂಥ ಯೇಸು ಕ್ರಿಸ್ತನ ಕುರಿತಾಗಿ ನಾವು ನೋಡುವಾಗ ವಿ ಸಿ ದ ಇಂಟ್ರೆನ್ಸಿಕ್ ಹೋಲಿನೆಸ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದಂಥ ಯೇಸು ಕ್ರಿಸ್ತನು ಆತನ ಒಂದು ಆಂತರಿಕವಾದಂಥ ಒಂದು ಪರಿಶುದ್ಧತೆಯನ್ನು ಆತನಲ್ಲಿ ನಾವು ನೋಡುವಂತರಾಗಿದ್ದೇವೆ. ಆತನು ಪೂರ್ಣಾಂಗವಾದಂಥವನು ಆತನಾಗಿದ್ದಾನೆ. ಈಸ್ ಪರ್ಫೆಕ್ಟ್, ಆತನು ಸಂಪೂರ್ಣನಾಗಿರುವಂಥವನು ಆತನಾಗಿದ್ದಾನೆ. ಆತನಲ್ಲಿ ಯಾವ ಪಾಪವಿಲ್ಲ. ಆತನು ಪಾಪ ಮಾಡಲಿಕ್ಕಾಗದ ಆತನು, ಪಾಪವನ್ನೇ ತಿಳಿಯದ ಆತನು ಆತನಾಗಿದ್ದಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ. 4ನೇದಾಗಿ ಬರುವಾಗ ದ ಸ್ಕ್ರೂಟಿನಿ ಆಫ್ ದ ಲ್ಯಾಂಪ್. 4ನೇದಾಗಿ ನೋಡುವಂತರಾಗಿದ್ದೇವೆ, ಕುರಿಮರಿಯ ಒಂದು ಪರಿಶೀಲನೆ ಸಹ ನೋಡುವಂತರಾಗಿದ್ದೇವೆ. ನಾವು 3ನೇ ವಚನಕ್ಕೆ ಬರುವಾಗ ಈ ಒಂದು ಕುರಿ ಅದು 10ನೇ ದಿನದಲ್ಲಿ ತೆಗೆದುಕೊಡಬೇಕೆಂಬುದಾಗಿ ನೋಡ್ತೇವೆ. ಈ 10ನೇ ದಿನದಿಂದ 14ನೇ ದಿನದವರೆಗೂ ಅದು ಪರೀಕ್ಷಿಸಲ್ಪಡುವಂಥ ಒಂದು ಸಮಯದ ಕುರಿತಾಗಿ ಅಲ್ಲಿ ನೋಡುವಂತರಾಗಿದ್ದೇವೆ. ಅದು ಪೂರ್ಣಾಂಗವಾದದ್ದು, ಅದರಲ್ಲಿ ಯಾವುದೋ ದೋಷ ಇಲ್ಲ ಎಂಬುದಾಗಿ ತಿಳಿಯಪಡೋದಕ್ಕೋಸ್ಕರವಾಗಿ ಆ ಒಂದು ಪರಿಶೀಲನೆಯ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ಆತನ ಒಂದು ಬಹಿರಂಗವಾದಂಥ ಒಂದು ಸೇವೆಯಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನು ಎಲ್ಲ ರೀತಿಯಲ್ಲಿ ಆತನು ಪರೀಕ್ಷೆಗೆ ಒಳಗಾಗುವಂಥ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಆತನ ಮೇಲೆ ತಪ್ಪು ಹುಡುಕೋದಕ್ಕೋಸ್ಕರವಾಗಿ ಪ್ರಯತ್ನಿಸ್ತಾ ಇದ್ದಂಥ ಒಂದು ಸಂಗತಿ ನೋಡುವಂತರಾಗಿದ್ದೇವೆ. ಪಿಲಾತನು ಆತನ ಹೇಳುವಂಥ ಒಂದು ಮಾತು, ಈತನಲ್ಲಿ ನಾನು ಯಾವ ದೋಷವನ್ನು ಕಾಣುವುದಿಲ್ಲ ಎಂಬುದಾಗಿ ಆತನ ಹೇಳ್ತಾನೆ. ಕರ್ತನಾದಂಥ ಯೇಸು ಕ್ರಿಸ್ತನ ಒಂದು ಜೊತೆಯಲ್ಲಿ ಹಾಕಲ್ಪಟ್ಟಂಥ ಒಬ್ಬ ಕಣ್ಣನು ಕೂಡ ಆತನ ಹೇಳುವಂತನಾಗಿದ್ದಾನೆ, ಈತನು ಅಲ್ಲದೇನು ಮಾಡಲಿಲ್ಲ ಎಂಬುದಾಗಿ ಆತನ ಹೇಳುವಂತನಾಗಿದ್ದಾನೆ. ಶತಾಧಿಪತಿಯು ಸಹ ಆತನ ಹೇಳುವಂತನಾಗಿದ್ದಾನೆ, ಈ ಮನುಷ್ಯನು ಸತ್ಪುರುಷನೇ ನಿಜ ಎಂಬುದಾಗಿ ಆತನು ಸಾಕ್ಷಿ ಕೊಡುವಂತನಾಗಿದ್ದಾನೆ. ಎಲ್ಲ ರೀತಿಯಲ್ಲಿಯೂ ಆತನು ಪರೀಕ್ಷೆ ಮಾಡಲ್ಪಟ್ಟಾಗಿಯೂ ಕೂಡ ಆತನು ಪರಿಪೂರ್ಣನು ಎಂಬಂಥ ಒಂದು ಸಂಗತಿ ನೋಡುವಂತರಾಗಿದ್ದೇವೆ. ನಾವು ಇಬ್ಬರ ಪತ್ರಿಕೆ 2ನೇ ಅಧ್ಯಾಯ 26ನೇ ವಚನ ನೋಡುವಂತರಾಗಿದ್ದೇವೆ, ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆತನು ಸಂಪೂರ್ಣನು ಆತನಾಗಿದ್ದಾನೆ ಎಂಬಂಥ ಒಂದು ಸಂಗತಿಯನ್ನು ನಾವು ಇದರಲ್ಲಿ ನಾವು ನೋಡುವಂತರಾಗಿದ್ದೇವೆ. 5ನೇದಾಗಿ ನೋಡುವಾಗ ದ ಸ್ಲೇಯಿಂಗ್ ಆಫ್ ದ ಲ್ಯಾಂಪ್. ಅಲ್ಲಿ ಆ ಒಂದು ಕುರಿ ಅಲ್ಲಿ ಸಾಯಿಸಲ್ಪಟ್ಟಂಥ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ, ಕೊಯ್ಯಲ್ಪಟ್ಟಂಥ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. 6ನೇ ವಚನ ನೋಡುವಂತರಾಗಿದ್ದೇವೆ, ನೀವು ಸಂಜೆ ವೇಳೆಯಲ್ಲಿ ಅದನ್ನು ಕೊಯ್ಯಬೇಕೆಂಬುದಾಗಿ ದೇವರು ಅಪ್ಪಣೆ ಕೊಡುವಂಥ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ದ ಲ್ಯಾಂಪ್ ಹ್ಯಾಸ್ ಬಿನ್ ಸ್ಲೇನ್ಡ್, ಆ ಒಂದು ಕುರಿ ಕೊಯ್ಯಲ್ಪಟ್ಟಂಥ ಕುರಿಯಾಗಿ ನಾವು ನೋಡುವಂತರಾಗಿದ್ದೇವೆ. 1ನೇ ಕೊರಿಂಥ 5ನೇ ಅಧ್ಯಾಯ 7ನೇ ವಚನ ಸಹ ನೋಡುವಂತರಾಗಿದ್ದೇವೆ, ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವುದಂದ್ರೆ ಕ್ರಿಸ್ತನೇ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಕರ್ತನಾದಂಥ ಯೇಸು ಕ್ರಿಸ್ತನು ಆತನು ಪಸ್ಕದ ಯಜ್ಞದ ಕುರಿಯಾಗಿ ಆತನು ಕೊಯ್ಯಲ್ಪಟ್ಟಂಥ ಒಂದು ಸಂಗತಿಯನ್ನು ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಕುರಿಯ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ದೇರ್ ಇಸ್ ಎ ಪ್ರೋಗ್ರೆಷನ್ ದೇರ್. ಅಲ್ಲಿ ಒಂದು ರೀತಿಯಲ್ಲಿ ಪ್ರಗತಿಯನ್ನು ಕಾಣುವಂಥ ಒಂದು ಸಂಗತಿಯನ್ನು ನಾವು ಈ ಒಂದು ಆಯ್ಕೆ ಮಾಡಲ್ಪಟ್ಟಂಥ ಕುರಿಯಲ್ಲಿ ನಾವು ನೋಡುವಂತರಾಗಿದ್ದೇವೆ. ನಾವು 3ನೇ ವಚನಕ್ಕೆ ಬರುವಾಗ ನಾವು ಒಂದು ಕುರಿ, ನಾವು ಇಂಗ್ಲೀಷಲ್ಲಿ ನೋಡುವಾಗ ಎ ಲ್ಯಾಂಪ್ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. 4ನೇ ವಚನಕ್ಕೆ ಬರುವಾಗ ವರ್ಸ್ 4ಗೆ ಬರುವಾಗ ದ ಲ್ಯಾಂಪ್ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. 5ನೇ ವಚನಕ್ಕೆ ಬರುವಾಗ ಅಲ್ಲಿ ನೋಡುವಂತರಾಗಿದ್ದೇವೆ ಯುವರ್ ಲ್ಯಾಂಪ್ ಎಂಬುದಾಗಿ ನೋಡ್ತೇವೆ. ಎ ಲ್ಯಾಂಪ್
ದ ಲ್ಯಾಂಬ್, ಯುವರ್ ಲ್ಯಾಂಬ್ ಎಂಬುದಾಗಿ ಮೂರು ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಯಾವುದೋ ಒಂದು ಕುರಿ, ಒಂದು ನಿರ್ದಿಷ್ಟವಾದಂಥ ಒಂದು ಕುರಿ, ಅದು ನಿಮ್ಮ ಕುರಿ ಎಂಬುದಾಗಿ ಅಲ್ಲಿ ಹೇಳಲ್ಪಡುವಂಥ ಮೂರು ವಿಷಯಗಳನ್ನು ನಾವು ನೋಡುವಂತರಾಗಿದ್ದೇವೆ. ಅನೇಕರು ಕರ್ತನಾದಂಥ ಯೇಸು ಕ್ರಿಸ್ತನ ಕುರಿತಾಗಿ ಅವರು ಹೇಳುವಾಗ ದೇವರ ಬಳಿಗೆ ಹೋಗುವುದಕ್ಕೆ ಆತ್ಮೂ ಸಹ ಒಂದು ಮಾರ್ಗ ಎಂಬುದಾಗಿ ಅವರು ತಿಳ್ಕೊಡುವಂತರಾಗಿದ್ದಾರೆ. ಫಾರ್ ದೆಮ್ ಹೀಸ್ ಮಿಯರ್ಲಿ ಎ ಲ್ಯಾಂಬ್. ಅವರಿಗೆ ಆತ್ಮ ಯಾವುದೋ ಒಂದು ಕುರಿಯಾಗಿ ಆತ್ಮ ಇರುವಂತನಾಗಿದ್ದಾನೆ. ಎರಡನೇದಾಗಿ ಅನೇಕರಿಗೆ ಎಲ್ಲ ವಿಷಯಗಳು ಕರ್ತನಾದಂಥ ಯೇಸು ಕ್ರಿಸ್ತನ ಕುರಿತಾಗಿ ಆತನ ಒಂದು ವಿಚಾರವಾಗಿ ತಿಳುವಳಿಕೆ ಉಂಟು. ಆತನು ಕನ್ಯೆಯಲ್ಲಿ ಹುಟ್ಟಿದ್ದಾನೆ, ಆತನು ಸತ್ತನು, ಹುಣ್ಣಲ್ಪಟ್ಟನು, ಎದ್ದು ಬಂದನು, ಎಲ್ಲ ವಿಚಾರಗಳು ಅವರ ಅನೇಕರಿಗೆ ಒಂದು ವೇಳೆ ಗೊತ್ತಿರುವಂಥದ್ದಾಗಿರ್ತದೆ. ಫಾರ್ ದೆಮ್ ಹೀಸ್ ದ ಲ್ಯಾಂಬ್. ಇಂಥವರಿಗೆ ಆತನು ಒಂದು ನಿರ್ದಿಷ್ಟವಾದ ಕುರಿಯಾಗಿ ಆತನು ಇದ್ದಾನೆ. ಮೂರನೇದಾಗಿ ಬರುವಾಗ those who have personally trusted Christ. ಯಾರು ನಿಜವಾಗಿ ಕರ್ತನಾದಂಥ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವಿಟ್ಟಿದ್ದಾರೋ, ಕರ್ತನಾದಂಥ ಯೇಸು ಕ್ರಿಸ್ತನನ್ನು ರಕ್ಷಣೆಗೋಸ್ಕರವಾಗಿ ಅಂಗೀಕಾರ ಮಾಡಿಕೊಂಡಿದ್ದಾರೋ ಅವರಿಗೆ ಹೀಸ್ ದೇರ್ ಲ್ಯಾಂಬ್. ಕರ್ತನಾದಂಥ ಯೇಸು ಕ್ರಿಸ್ತನು ಅವರ ಕುರಿ ಆತನಾಗಿದ್ದಾನೆ ಎಂಬಂಥ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ಎ ಲ್ಯಾಂಬ್, ದ ಲ್ಯಾಂಬ್, ಯುವರ್ ಲ್ಯಾಂಬ್. ಈಸ್ ಯುವರ್ ಲ್ಯಾಂಬ್? ಆತನು ನಿಜವಾಗಿಯೂ ಕೂಡ ನಿನ್ನ ಕುರಿ ಆತನಾಗಿದ್ದಾನು ಎಂಬಂಥ ಒಂದು ಪ್ರಶ್ನೆಯನ್ನು ನಾವು ಪ್ರತಿಯೊಬ್ಬರೂ ಸಹ ಹಾಕಿಕೊಡಬೇಕಾಗಿ ಉಂಟು. ಮಾತ್ರವಲ್ಲ, ವೆನ್ ವಿ ಸಿ ದ ಪರ್ಫೆಕ್ಷನ್ ಆಫ್ ದ ಲ್ಯಾಂಬ್, ಆ ಒಂದು ಕರ್ತನಾದಂಥ ಯೇಸು ಕ್ರಿಸ್ತನ ಪರಿಪೂರ್ಣತೆ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ಪೇತ್ರನು ಆತನು ನಿಷ್ಕಳಂಕ ಯಜ್ಞದ ಕುರಿಯ ರಕ್ತ ಎಂಬುದಾಗಿ ಆತನು ತಿಳಿಸುವಂತನಾಗಿದ್ದಾನೆ. ಅದೇ ಪೇತ್ರನು 2ನೇ ಪತ್ರಿಕೆಗೆ ಬರುವಾಗ 2ನೇ ಪೇತ್ರ 3ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡ್ತೇವೆ. ಆತನೆದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಡುವುದಕ್ಕೆ ಪ್ರಯಾಸ ಪಡ್ರಿ ಎಂಬುದಾಗಿ ಆತನು ತಿಳಿಸುವಂತನಾಗಿದ್ದಾನೆ. ಅದೇ ರೀತಿಯ ಒಂದು ಪದ ಪ್ರಯೋಗವನ್ನು ಆತನು ಉಪಯೋಗಿಸುವಂತನಾಗಿದ್ದೇವೆ. ವಿತೌಟ್ ಸ್ಪಾಟ್ ಆ್ಯಂಡ್ ಬ್ಲೇಮ್ಲೆಸ್. ಪೀಟರ್ ಇಸ್ ಎಕ್ಸಾರ್ಟಿಂಗ್ ಬಿಲೀವರ್ಸ್ ಟು ಬಿ ವಿತೌಟ್ ಸ್ಪಾಟ್ ಆ್ಯಂಡ್ ಬ್ಲೇಮ್ಲೆಸ್. ಹಾಗಾದರೆ ರಕ್ಷಣೆ ಹೊಂದಿರುವಂಥ ನಾವು, ವಿಶ್ವಾಸಿಗಳಾದಂಥ ನಾವು, ಆತನ ಅನ್ಯೋನ್ಯತೆಯಲ್ಲಿರುವಂಥ ನಾವು, ದೇವರು ಅಪೇಕ್ಷಿಸುವಂಥ ಒಂದು ಸಂಗತಿ, ನಾವು ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಇರಬೇಕೆಂಬುದಾಗಿ ಆತನ ಇಚ್ಛಿಸುವಂತನಾಗಿದ್ದಾನೆ. ಕರ್ತನಾದಂಥ ಯೇಸು ಕ್ರಿಸ್ತನ ಒಂದು ಸ್ವರೂಪ, ಆತನ ಗುಣಲಕ್ಷಣ ನಮ್ಮ ಜೀವಿತದಲ್ಲಿ ಕಾಣಿಸಬೇಕೆಂಬುದಾಗಿ ಆತನು ಇಚ್ಛಿಸುವಂತನು ಆತನಾಗಿದ್ದಾನೆ. ಇವತ್ತು ನಾವು ನೋಡಿದಂಥ ಪ್ರಾಮುಖ್ಯವಾದಂಥ ಒಂದು ಸಂಗತಿ, ಜೀಸಸ್ ಕ್ರೈಸ್ಟ್ ಈಸ್ ಅವರ್ ಪಾಸ್ ಓವರ್ ಲ್ಯಾಂಬ್. ಕರ್ತನಾದಂಥ ಯೇಸು ಕ್ರಿಸ್ತನು ಆತನು ಪಸ್ಕದ ಕುರಿಮರಿ ಆತನಾಗಿದ್ದಾನೆ ಎಂಬಂಥ ಒಂದು ಸಂಗತಿಯನ್ನು ನಾವು ಆಲೋಚನೆ ಮಾಡ್ತಾ ಬಂದಿದ್ದೇವೆ. ದೇವರ ಚಿತ್ತವಾದರೆ ಇನ್ನೂ ಅನೇಕ ವಿಷಯಗಳನ್ನು ನಾವು ಧ್ಯಾನ ಮಾಡುವಂತರಾಗಿದ್ದೇವೆ. ಆತನ ಹೆಸರು ಘನತೆಯನ್ನು ಮಹಿಮೆಯನ್ನು ಹೊಂದಲಿ. ಆಮೇನ್. Beautiful words, wonderful words, wonderful